ಹಲವಾರು ರಾಜಕೀಯ ಗೊಂದಲಗಳು, ಕೇವಲ ಧರ್ಮದ ಹೆಸರಿನಲ್ಲಿ ಕುರ್ಚಿಗೋಸ್ಕರ ಆಸೆ ಪಟ್ಟು ಕಾಂಗ್ರೆಸ್ ಇಂದ ನಿಂತಿರುವಂತ ಅಭ್ಯರ್ಥಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅಣ್ಣ ನೀನಾಗ್ಲಿ ಬೇರೆ ಯಾರೇ ಆಗ್ಲಿ ಸೇಡಿಗಾಗಿ ರಾಜಕಾರಣಕ್ಕೆ ಬರಬಾರ್ದು, ಸೇವೆಗಾಗಿ ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ಇಲ್ಲಿ ಕೂತಿರುವಂತ ಮಹಿಳೆಯರಿಗೆ, ಇಡೀ ರ್ಯಾಲಿ ಉದ್ದಕ್ಕೂ ಗಂಡ್ಮಕ್ಳು ಎಷ್ಟು ನೂಕು ನುಗ್ಗಾಟ ಮಾಡಿದ್ರು ಇಲ್ವೋ ಗೊತ್ತಿಲ್ಲ, ಹೆಣ್ಮಕ್ಳಂತೂ ಸಿಕ್ಕಾಪಟ್ಟೆ ಮಾಡ್ತಾರೆ. ಹೆಣ್ಮಕ್ಳಿಗಿರುವಂತ ಉತ್ಸಾಹ, ಈ ಪಕ್ಷದ ಮೇಲಿರುವಂತಹ ಪ್ರೀತಿ ಇವತ್ತು ಒಂದೇ ದಿನ ಕೊನೆಯಾಗುತ್ತಾ ಹೇಗೆ? ನಮ್ಮ ಉತ್ಸಾಹವನ್ನ, ನಮ್ಮ ಪ್ರೀತಿಯನ್ನ, ಗೌರವವನ್ನ, ಈ ಪಕ್ಷದ ಮೇಲಿರುವಂತಹ ಗೌರವವನ್ನ ತೋರಿಸಿಕೊಳ್ಳುವಂತಹ ದಿನ ಮೇ 10ನೇ ತಾರೀಕು. ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಭಾರತೀಯ ಜನತಾ ಪಾರ್ಟಿ ಕುಟುಂಬದ ಎಲ್ಲ ಸದಸ್ಯರಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನನ್ನ ಜೀವನದ ಉಸಿರಾಗಿರುವ ನಿಮ್ಮಂತ ಕನ್ನಡದ ಕಲಾಭಿಮಾನಿಗಳಿಗೆ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಲಾಭಿಮಾನಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಾನು ಯಾವುದೇ ವೇದಿಕೆ ಹೋದಾಗಲೂ ಒಂದು ಮಾತನ್ನು ಹೇಳ್ತೀನಿ, ಹೇಳೋದಕ್ಕೆ ನನಗಷ್ಟೇ ಉತ್ಸಾಹ ಹಾಗೂ ಗೌರವ ಎಲ್ಲವೂ ಇದೆ. ನಾನೊಬ್ಬ ಭಾರತೀಯಳು ಅನ್ನೋದಕ್ಕೆ ನನಗೆ ಎಷ್ಟು ಹೆಮ್ಮೆ ಇದೆಯೋ ಅದರಷ್ಟೇ ಹೆಮ್ಮೆ ನಾನೊಬ್ಬ ಬಿಜೆಪಿಯ ಕಾರ್ಯಕರ್ತಳು ಅನ್ನೋದಕ್ಕೆ ನನಗಿದೆ. ಕಾರಣ ನೂರಾರು, ಅದರಲ್ಲಿ ಒಂದು ಕಾರಣವನ್ನ ಹೇಳ್ತೇನೆ. ತಾಯಿ ಕೊಟ್ಟಂತ ಈ ಜನ್ಮವನ್ನ ತಾಯಿನಾಡಿಗೆ ಅರ್ಪಿಸಿಕೊಂಡಂತ ಹಲವಾರು ನಾಯಕರು ನನ್ನ ಪಕ್ಷದಲ್ಲಿದ್ದಾರೆ. ಅಂದು ವಾಜಪೇಯಿ ಹಾಗೂ ಇಂದು ನರೇಂದ್ರ ಮೋದಿಯವರು. ಹೀಗೆ ತಾಯಿಯಷ್ಟೇ ಈ ಪಕ್ಷವನ್ನ ಪೂಜಿಸುವಂತ ಒಂದು ಪಕ್ಷ ಯಾವ್ದಾರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅನ್ನುವಂತ ಹೆಮ್ಮೆ ನನಗಿದೆ. ತಾಯಿಂದ್ರೆ ಇವತ್ತು ಸಾಕಷ್ಟು ಜನ ಇಲ್ಲಿ ಬಂದಿದ್ದೀರಿ. ಬಹುಶಃ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ದೇಶ ಮಹಿಳೆಯನ್ನ ಪೂಜಿಸುತ್ತೆ ಅಥವಾ ಮಹಿಳಾ ದೇವರುಗಳು ಈ ಪ್ರಪಂಚದಲ್ಲಿ ಎಲ್ಲಾದ್ರೂ ಇದ್ರೆ ಅದು ಭಾರತದಲ್ಲಿ ಮಾತ್ರ. ಭಾರತಕ್ಕೆ ಮಹಿಳೆಗೆ ಪೂಜ್ಯ ಸ್ಥಾನವನ್ನು ಕೊಟ್ಟಿದ್ದೀವಿ. ಅಷ್ಟು ಮಾತ್ರವಲ್ಲ, ಇಡೀ ಭಾರತದಲ್ಲಿರುವಂತ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ನೋಡಿ, ಆ ರಾಜಕೀಯ ಪಕ್ಷಗಳಲ್ಲಿ ಮಹಿಳೆಯರಿಗೆ ಮುಖ್ಯ ಪ್ರಾಧಾನ್ಯತೆ ಕೊಟ್ಟಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ನನ್ನ ಭಾರತೀಯ ಜನತಾ ಪಾರ್ಟಿ ಪಕ್ಷ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ ಅಲ್ವಾ ತಾಯಿ? ಇಡೀ ಭಾರತದಲ್ಲಿ ಭಾರತಕ್ಕೆ ರಕ್ಷಣೆ ಇಲ್ಲ ಅಂತ ಕೊರಗುವಂತ ಕಾಲ ಒಂದಿತ್ತು. ಆದ್ರೆ ಭಾರತವನ್ನ ರಕ್ಷಣೆ ಮಾಡುವಂತ ಶಕ್ತಿ ಒಬ್ಬ ಮಹಿಳೆಗಿದೆ ಅಂತ ನಂಬಿ ಆಕೆಯನ್ನ ರಕ್ಷಣಾ ಸಚಿವರು ಮಾಡಿದಂತ ಪಕ್ಷ ನನ್ನದು. ಅಷ್ಟು ಮಾತ್ರವಲ್ಲ, ನಿರ್ಮಲಾ ಸೀತಾರಾಮ್ ಅವರು ಹಾಗೂ ಇವತ್ತಿನ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಅವರು ಹೀಗೆ ಮಹಿಳೆಯರನ್ನ ಮುಖ್ಯ ವಾಹಿನಿಗೆ ಕರ್ಕೊಂಡು ಬರೋದ್ರಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರ ವಹಿಸಿದಂತಹ ಪಕ್ಷ ನನ್ನದು. ನಾವೆಲ್ಲರೂ ಹೇಳ್ತಾ ಇರ್ತೀವಿ, ನನಗೆ ಹೆಮ್ಮೆ ಇದೆ. ನಾನು ಭಾರತೀಯ ಜನತಾ ಪಾರ್ಟಿಗೆ ಬಂದದ್ದು ಹಲವಾರು ವಿಚಾರಗಳಿಗಾಗಿ. ಅದರಲ್ಲಿ ಮುಖ್ಯವಾಗಿ ನನ್ನನ್ನು ಆಕರ್ಷಿಸಿದ್ದು ಮಹಿಳೆಯರಿಗೆ ಇಲ್ಲೂ ಸಿಗುತ್ತಿರುವಂತಹ ಪ್ರಾಧಾನ್ಯತೆ ಮೇಲೆ. ಮಹಿಳೆಯರು ಈ ಸಾರಿ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಂಬೇಡ್ಕರ್ ಕಂಡಂತ ಕನಸನ್ನ ನನಸು ಮಾಡ್ತಾ ಇದ್ದೇವೆ. ಇಡೀ ಈ ಪ್ರಪಂಚದಲ್ಲಿ ಫೆಮಿನಿಸ್ಟ್ ಮ್ಯಾನ್ ಅಂತ ಯಾರಾದ್ರೂ ಇದ್ರೆ ಅದು ಅಂಬೇಡ್ಕರ್ ಅವರು ಮಾತ್ರ. ಸ್ತ್ರೀವಾದಿ ಪುರುಷ ಇದ್ರೆ ಅದು ಅಂಬೇಡ್ಕರ್ ಅವರು ಮಾತ್ರ ಅಂತ ಹೇಳ್ತಾ ಇದ್ವಿ. ಆದ್ರೆ ಯಾವ್ದಾದ್ರೂ ಪಕ್ಷದಲ್ಲಿ ಸ್ತ್ರೀವಾದಿ ಪುರುಷ ಇದ್ರೆ ಅದು ನಿಮ್ಮೆಲ್ಲರ ಪ್ರೀತಿಯ ನರೇಂದ್ರ ಮೋದಿ ಅವರು ಮಾತ್ರ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಇವತ್ತು ಯಾವ ಕ್ಷೇತ್ರದಲ್ಲಿ ಮಹಿಳೆಯರು ಇಲ್ಲ. ಅವರು ಅಧಿಕಾರಕ್ಕೆ ಬಂದಾಗ್ಲಿಂದ ಅವರು ಈ ದೇಶಕ್ಕೆ ಹಾಗೂ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು ಈ ರಾಜ್ಯಕ್ಕೆ ಕೊಟ್ಟಿರುವಂತ ಕೊಡುಗೆಗಳನ್ನ ನೋಡಿದ್ರೆ ಬಹುಶಃ ಭಾರತೀಯ ಜನತಾ ಪಾರ್ಟಿ ಇದೊಂದು ರಾಜಕೀಯ ಪಕ್ಷವಾಗಿ ಉಳಿದಿಲ್ಲ, ಎಲ್ಲ ಮಹಿಳೆಯರ ಪಾಲಿಗೆ ಇದೊಂದು ತವರಾಗಿ ಮಾರ್ಪಟ್ಟಿದೆ ಅಂತ ಹೇಳಿದ್ರೆ ನನಗೆ ಹೆಮ್ಮೆ ಆಗುತ್ತೆ ತಾಯಿ.
ಯಡಿಯೂರಪ್ಪನವರು ಹಾಗೂ ನರೇಂದ್ರ ಮೋದಿ ಅವರು ಭಾಗ್ಯಲಕ್ಷ್ಮಿ ಕೊಟ್ಟರು. ನರೇಂದ್ರ ಮೋದಿ ಅವರು ಬೇಟಿ ಬಚಾವೋ ಬೇಟಿ ಪಡಾವೋ ಅಂದ್ರು. ಮಹಿಳೆಯರಿಗೆ ಎಷ್ಟು ಜನಕ್ಕೆ ಗೊತ್ತು? ಬಹುಶಃ ನಾವೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ, ಮಹಿಳೆಯರು ಹೆಚ್ಚು ಸವಾಲುಗಳನ್ನ ನಾವು ಎದುರಿಸಬೇಕಾಗತ್ತೆ, ಪುರುಷರಿರುವಂತಹ ಶಕ್ತಿ ನಮಗಿಲ್ಲ ಅಂತ. ಬಹುಶಃ ನಾವು ಸ್ವಲ್ಪ ನಮ್ಮ ಹಿಸ್ಟ್ರಿಗಳನ್ನ ಮರ್ತೋಗಿದ್ದೀವಿ ಅಂತ ಅನ್ಸುತ್ತೆ. ಆಗಿನ ಕಾಲದಲ್ಲಿ ಮಹಿಳೆಯರು ನಮಗಿರುವಂತ ಸವಾಲಿಗಿಂತನೂ ಹೆಚ್ಚು ಸವಾಲುಗಳನ್ನ ನೋಡಿದವರು. ಕಿತ್ತೂರು ರಾಣಿಯಿಂದ ಹಿಡಿದು ಅಬ್ಬಕ್ಕನವರೆಗೂ ಅವರು ನಮ್ಮ ದೇಶವನ್ನ ರಕ್ಷಣೆ ಮಾಡಕ್ಕೆ ಹೋರಾಡಿದವರೇ ಹೊರತು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳಕ್ ಮಾತ್ರ ಹೋರಾಟ ಮಾಡಿದವರಲ್ಲ. ಅಂತಹ ಇತಿಹಾಸ ಇರುವಂತವ್ರು ನಾವು ಇವತ್ತು ನಮಗಾಗಿ ನಾವು ಹೋರಾಟ ಮಾಡ್ಕೊಳ್ಳಕ್ ಸಾಧ್ಯ ಇಲ್ವಾ? ಅವತ್ತಿನ ಅಬ್ಬಕ್ಕ ಕಿತ್ತೂರು ರಾಣಿ ಚೆನ್ನಮ್ಮ ಕುದುರೆ ಹೇರಿ ಕತ್ತಿ ಹಿಡಿದು ಯುದ್ಧ ಮಾಡಬೇಕಾಗಿತ್ತು. ಇವತ್ತಿನ ದಿನ ಹೆಣ್ಮಕ್ಳು ಅಟ್ಲೀಸ್ಟ್ ಒಂದು ಸೌಟ್ ಹಿಡಿದು ಗಲಾಟೆ ಮಾಡಲ್ವಾ? ಆದ್ರೆ ಇವತ್ತಿನ ಹೆಣ್ಮಕ್ಳ ಸವಾಲೇ ಬೇರೆ. ಇವತ್ತಿನ ಹೆಣ್ಮಕ್ಳು ಕುದುರೆ ಹಾಗೂ ಕತ್ತಿ ಹಿಡಿದು ಯುದ್ಧ ಮಾಡಬೇಕಾಗಿಲ್ಲ, ನಂಬಿಕೆ ಅನ್ನುವಂತಹ ಕುದುರೆಯನ್ನ ಏರಿ ವಿದ್ಯಾಭ್ಯಾಸ ಅನ್ನುವಂತಹ ಒಂದು ಆಯುಧನ ಹಿಡಿದು ಹೋರಾಟ ಮಾಡಬೇಕಾಗಿದೆ ಇವತ್ತು ನಾವು. ಆ ರೀತಿ ಪ್ರತಿಯೊಬ್ಬ ಮಹಿಳೆಗೆ ಆಕೆ ಹುಟ್ಟೆ ಒಂದು ಸವಾಲು. ಹಳ್ಳಿಯಲ್ಲಿ ಪ್ರತಿಯೊಬ್ಬ ಹೆಣ್ಣುಮಗಳಿಗೂ ತಾನು ಗರ್ಭವತಿ ಆಗ್ತಿದ್ದ ಹಾಗೆ ಹೊಟ್ಟೆಲಿರೋದು ಹೆಣ್ಣು ಅಂದ್ರೆ ಆಕೆಗೆ ಭಯ. ಯಾಕೆಂದ್ರೆ ಹೆತ್ರೆ ನಾವು ಗಂಡೆ ಹೇರಬೇಕಲ್ಲ. ಸಮಾಜದಲ್ಲಿ ಗಂಡಿಂದನೇ ಲಾಭ ಅಲ್ಲ, ಹೆಣ್ಣಿಂದ ಏನು ಲಾಭ ಇಲ್ಲ ಅಲ್ವಾ? ಕೀರ್ತಿಗೆ ಮಗ ಆರ್ತಿಗೆ ಮಗಳು ಅಂತ ಅವರೇ ಬೇರ್ಪಡಿಸ್ಬಿಟ್ಟಿದ್ದಾರಲ್ಲ ನಮ್ಮನ್ನ. ಆದ್ರೆ ಊದೋಗೊಳವೆಯನ್ನ ಹಿಡಿತಾ ಇದ್ದಂತ ಕೈ, ಇವತ್ತು ಇಡೀ ಭಾರತಕ್ಕೆ ಊರ್ಗೋಲಾಗುವಂತ ಶಕ್ತಿ ಇದೆ ಇವತ್ತು ಮಹಿಳೆಗೆ. ಅಂತ ಶಕ್ತಿಯನ್ನು ತಂದುಕೊಟ್ಟಂತಹ ಪಕ್ಷ ನನ್ನದು. ಈ ಸಾರಿ ಚುನಾವಣೆಯಲ್ಲಿ 10ಕ್ಕೂ ಹೆಚ್ಚು ಮಹಿಳಾ ಅಭ್ಯರ್ಥಿಗಳಿದ್ದಾರೆ. ಇಲ್ಲಿರುವಂತಹ ಆಶಾಕ್ಕನವ್ರ ಮೇಲೆ ನನಗೆ ಅತ್ಯಂತ ದೊಡ್ಡ ಗೌರವವಿದೆ. ಸುಮಾರು 40 ವರ್ಷಕ್ಕೂ ಹೆಚ್ಚು ಅವರು ಈ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಆಮೇಲೆ ಯಾವುದೇ ಒಬ್ಬ ಮಹಿಳೆ ತನ್ನ ಆಸ್ತಿ ಅಂತ ಅನ್ಕೊಳ್ಳೋದು ತನ್ನ ಕುಟುಂಬವನ್ನ ಮಾತ್ರ. ಮಹಿಳೆಗೆ ತನ್ನ ಕುಟುಂಬ ಒಂದಿದ್ರೆ ಸಾಕು, ಇನ್ನೇನು ಬೇಡ ಅನ್ನುವಂಥ ಕಾಲ ಇದೆ. ಆದ್ರೆ ಇಲ್ಲಿರುವಂತ ಆಶಕ್ಕ ಅದಕ್ಕೆ ಮಾದರಿಯಾಗಿದ್ದಾರೆ. ತನ್ನಗಿರುವಂತ ಒಂದೇ ಒಂದು ಆಸ್ತಿ ತನ್ನ ಮಗನನ್ನು ಕೂಡ ಪಾರ್ಟಿಗೆ ಕೊಟ್ಟಂತಹ ಅತ್ಯಂತ ಶ್ರೇಷ್ಠ ಮಹಿಳೆ ಆಶಕ್ಕನವರು. ಅವರನ್ನ ನೀವು ಅತ್ಯಂತ ದೊಡ್ಡ ಬಹುಮತದಲ್ಲಿ ಗೆಲ್ಲಿಸಬೇಕು. ಗೆಲ್ಲಿಸೋದ್ರ ಮೂಲಕ ರಾಜಕಾರಣದಲ್ಲಿ ಮಹಿಳೆಯರ ಸಂಖ್ಯೆ ಸಾಕಷ್ಟು ಕಮ್ಮಿ ಇದೆ. ನೀವು ಅತ್ಯಂತ ದೊಡ್ಡ ಬಹುಮತದಲ್ಲಿ ಗೆಲ್ಲಿಸಿ ಬಹುಶಃ ಹೆಮ್ಮೆ ಆಗುತ್ತೆ. ಇಡೀ ರಾಜ್ಯದಲ್ಲಿ ಒಂದೇ ಜಿಲ್ಲೆಯಲ್ಲಿ 2 ಮಹಿಳೆಯ ಅಭ್ಯರ್ಥಿಗಳನ್ನ ಕೊಟ್ಟಂತ ಯಾವ್ದಾದ್ರು ಜಿಲ್ಲೆ ಇದ್ರೆ ಅದು ನಿಮ್ಮ ಜಿಲ್ಲೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಮೇ 10ನೇ ತಾರೀಕು ನೀವೆಲ್ಲರೂ ಬೂತ್ಗಳಿಗೆ ಹೋಗಿ, ಮಹಿಳೆಯರೇ ಕೈ ಮುಗಿದು ಕೇಳ್ಕೊಳ್ತೀನಿ, ಇಲ್ಲಿರುವಂತ ಎಲ್ಲ ಪ್ರಜ್ಞಾವಂತ ಮತದಾರರೇ, ಈ ಸಾರಿ ನೀವು ಹಾಕುವಂತ ಮತ ಕೇವಲ ನಿಮ್ಮ ಕ್ಷೇತ್ರದಲ್ಲಿರುವಂತಹ ಅಭ್ಯರ್ಥಿಗೆ ಅವರ ಭವಿಷ್ಯಕ್ಕಾಗಿ ಮಾತ್ರವಲ್ಲ, ಈ ಭಾರತದ ಭವಿಷ್ಯಕ್ಕಾಗಿ ನೀವು ಈ ಸಾರಿ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕಿ ಅಂತ ಕೇಳ್ಕೊಳ್ತೀನಿ. ಇನ್ನು ಈ ಸ್ಥಳೀಯದಲ್ಲಿ ನಡೀತಾ ಇರುವಂತಹ ಹಲವಾರು ರಾಜಕೀಯ ಗೊಂದಲಗಳು, ಕೇವಲ ಧರ್ಮದ ಹೆಸರಿನಲ್ಲಿ ಕುರ್ಚಿಗೋಸ್ಕರ ಆಸೆ ಪಟ್ಟು ಕಾಂಗ್ರೆಸ್ ಇಂದ ನಿಂತಿರುವಂತ ಅಭ್ಯರ್ಥಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅಣ್ಣ ನೀನಾಗ್ಲಿ ಬೇರೆ ಯಾರೇ ಆಗ್ಲಿ ಸೇಡಿಗಾಗಿ ರಾಜಕಾರಣಕ್ಕೆ ಬರಬಾರ್ದು, ಸೇವೆಗಾಗಿ ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತೀನಿ. ಹಾಗಂತ ಹೇಳ್ತಾ ಇಲ್ಲಿರುವಂತ ಎಲ್ಲ ಪ್ರಜ್ಞಾವಂತ ಮತದಾರರು ಮತ್ತೊಂದು ಅತಂತ್ರ ಸರ್ಕಾರವನ್ನು ಕೊಡಬೇಡಿ. ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಕೇವಲ ಪಕ್ಷ ಉದ್ಧಾರಕ್ಕಾಗಿ ಅಲ್ಲ, ಈ ದೇಶ ಉದ್ಧಾರಕ್ಕಾಗಿ ಏನಾದ್ರೂ ಯೋಜನೆಗಳನ್ನ ತಂದಿದ್ರೆ ಅದು ಸ್ಥಿರ ಸರ್ಕಾರ, ಬಹುಮತ ನೀವು ಕೊಟ್ಟಾಗ ಮಾತ್ರ ಆ ಧೈರ್ಯ, ಆ ಶಕ್ತಿ ಬರುತ್ತೆ. ರಾಜ್ಯದಲ್ಲೂ ಕೂಡ ರಾಜ್ಯದ ಅಭಿವೃದ್ಧಿ ಆಗಬೇಕು ಅಂದ್ರೆ ದಯವಿಟ್ಟು ಅತಂತ್ರಗಳನ್ನಾಗಿ ಮಾಡದೆ ಒಂದು ಸ್ಥಿರ ಸರ್ಕಾರವನ್ನು ಕೊಡಿ. ಇಲ್ಲಿ ಇವತ್ತಿದ್ದಂತ ಈ ಒಂದು ಸಭೆ, ಇಲ್ಲಿರುವಂತ ಉತ್ಸಾಹಗಳನ್ನ ನೋಡಿದ್ರೆ ಖಂಡಿತವಾಗ್ಲೂ ಆಶಾ ಅವರು 30,000ಕ್ಕಿಂತಲೂ ಹೆಚ್ಚು ಬಹುಮತದಲ್ಲಿ ಗೆದ್ದು ಬರ್ತಾರೆ ಅನ್ನುವಂತ ನಂಬಿಕೆ ನನಗಿದೆ. ಭಾರತ ಎಲ್ಲರೂ ಭಾರತೀಯರು ಹೆಮ್ಮೆ ಪಡುವಂತ ಸಾಧನೆ ಮಾಡಿದೆ. ಆಗ್ಲೇ ಅವ್ರು ಹೇಳ್ತಿದ್ದಾಗ ಹೇಳಿದ್ರು, ನರೇಂದ್ರ ಮೋದಿ ಅವರು ಹಲವಾರು ಸಾಧನೆ ಮಾಡಿದ್ದಾರೆ, ಆದ್ರೆ ನಾವು ಹಿಂದೂಗಳು ತುಂಬಾ ಹೆಮ್ಮೆಯಿಂದ ಗರ್ವದಿಂದ
ಕನಸು ಕಾಣ್ತಾ ಇದ್ದದ್ದು ಅಯೋಧ್ಯೆಯಲ್ಲಿ ಒಂದು ರಾಮ ಮಂದಿರ ಆಗಬೇಕು ಅದನ್ನು ನನಸು ಮಾಡಿದಂತಹ ಪಾರ್ಟಿ ನಮ್ಮದು. ಅಷ್ಟು ಮಾತ್ರವಲ್ಲ, ಅತ್ಯಂತ ದೊಡ್ಡ ಬಹುಮತದಿಂದ ನೀವು ಗೆಲ್ಲಿಸ್ತಂದ್ರೆ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ರಾಮ ರಾಜ್ಯ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಬೋಲೋ ಭಾರತ್ ಮಾತಾ ಕಿ. Almore, Main Road, Puttur.